ಬಂಟ್ವಾಳ ತಾಲೂಕಿನ ಕುರಿಯಾಳ ಗ್ರಾಮದ ದುರ್ಗಾನಗರದ ಭಾಗ್ಯಶ್ರೀ ಕುಲಾಲ್ ಅವರ ಬದುಕು ಕೇವಲ ಒಬ್ಬ ವಿಶೇಷ ಚೇತನ ಯುವತಿಯ ವೈಯಕ್ತಿಕ ಕಥೆಯಲ್ಲ. ತಾಯಿಯ ಅಚಲ ತ್ಯಾಗ, ಕುಟುಂಬದ ನಿರಂತರ ಹೋರಾಟ ಮತ್ತು ಶಿಕ್ಷಣದ ಮೇಲಿಟ್ಟ ನಂಬಿಕೆಗೆ ಸಾಕ್ಷಿಯಾಗಿದೆ. ಹುಟ್ಟಿನಿಂದಲೇ ಸೊಂಟದ ಕೆಳಭಾಗ ಸಂಪೂರ್ಣ ನಿಶಕ್ತಗೊಂಡಿರುವ ಕಾರಣ ಅವರಿಗೆ ಸ್ವತಂತ್ರವಾಗಿ ನಡೆಯಲು ಸಾಧ್ಯವಿಲ್ಲ. ದೈನಂದಿನ ಸಣ್ಣ ಕೆಲಸಕ್ಕೂ ಮತ್ತೊಬ್ಬರ ನೆರವು ಅನಿವಾರ್ಯವಾಗಿದ್ರೂ ಸಾಧಿಸಿ ತೋರಿಸಿದ್ದಾರೆ. ಭಾಗ್ಯಶ್ರೀ ಅವರ ತಂದೆ ಕೇಶವ ಕುಲಾಲ್ ವಿಶೇಷ ಚೇತನರು. ಊರಿನ ಭಟ್ಟ ಅಂಗಡಿಯ ಸ್ವಲ್ಪ ಆದಾಯವೇ ಕುಟುಂಬದ ಜೀವನಾಧಾರ. ತಾಯಿ ರಾಜೀವಿ ಬೀಡಿ ಕಟ್ಟಿ ಅಂಗವೈಕಲ್ಯ ಮತ್ತು ಜೀವನದ ಒತ್ತಡಗಳ ನಡುವೆಯೂ ಮಗಳ ಶಿಕ್ಷಣ ಮುಂದುವರಿಸುವುದು ಅವರ ಬದುಕಿನ ಏಕೈಕ ಗುರಿಯಾಗಿತ್ತು. ಭಾಗ್ಯಶ್ರೀ ಅವರ ಬದುಕು ಒಬ್ಬರ ವೈಯಕ್ತಿಕ ಹೋರಾಟವಲ್ಲ, ಅದು ಶಿಕ್ಷಣದ ಮೇಲೆ ನಂಬಿಕೆ ಇಟ್ಟು ಬದುಕು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿರುವ ನೂರಾರು ವಿಶೇಷ ಚೇತನ ಯುವತಿಯರ ಹೋರಾಟ. ಪ್ರತಿಭೆ, ಪರಿಶ್ರಮ ಮತ್ತು ವಿದ್ಯಾರ್ಹತೆ ಇದ್ರೂ ಅವಕಾಶಗಳ ಕೊರತೆಯಿಂದ ಅವರ ಕನಸುಗಳು ಕಮರುತ್ತಿರುವುದು ವಾಸ್ತವ. ಬಂಟ್ವಾಳದ ಮೊರೆಲ್ಸ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯವರೆಗೆ ಸುಮಾರು 10 ವರ್ಷ ಪ್ರತಿದಿನ ಬೆಳಗ್ಗೆ ತಾಯಿ ರಾಜೀವಿ ಮಗಳನ್ನ ತನ್ನ ಸೊಂಟದಲ್ಲೆತ್ತಿಕೊಂಡು ಬಾಡಿಗೆ ರಿಕ್ಷಾದಲ್ಲಿ ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಶಾಲೆಯಲ್ಲಿ ಭಾಗ್ಯಶ್ರೀ ವೀಲ್ಚೇರ್ನಲ್ಲಿ ಕುಳಿತು ಕಲಿತಾ ಇದ್ರೆ ಇವರು ಹೊರಗೆ ಬೀಡಿ ಕಟ್ತಾ ಇದ್ರು. ಸಂಜೆ ಮತ್ತೆ ಅದೇ ಕೈಗಳಲ್ಲಿ ಮಗಳನ್ನ ಮತ್ತೆ ಮನೆಗೆ ಕರೆ ತರ್ತಾ ಇದ್ರು. ಇದು ಒಂದೆರಡು ದಿನಗಳ ತ್ಯಾಗವಲ್ಲ, 30 ವರ್ಷಗಳ ನಿರಂತರ ತಾಯಿಯೊಂದಿಗೆ ಭಾಗ್ಯಶ್ರೀ ಪ್ರೌಢಶಾಲೆಗೆ ತ್ಯಾಗ, ಪ್ರೀತಿ ಮತ್ತು ಸಂಕಲ್ಪದ ಪಯಣ. ಆ ತ್ಯಾಗಕ್ಕೆ ಫಲವೂ ದೊರೆಯಿತು. ಭಾಗ್ಯಶ್ರೀ ಎಸ್ಎಸ್ಎಲ್ಸಿಯಲ್ಲಿ ಪ್ರತಿಭಾನ್ವಿತ ಹುಡುಗಿ. ಬಂಟ್ವಾಳ ಎಸ್ಪಿಎಸ್ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣವನ್ನು 78% ಅಂಕ ಮತ್ತು ಪರಂಗಿಪೇಟೆ ಸೇವಾಂಜಲಿ ಪ್ರತಿಷ್ಠಾನ ಪದವಿ ಶಿಕ್ಷಣದಲ್ಲಿ 80% ಅಂಕಗಳನ್ನು ಗಳಿಸಿ ಸಾಧಿಸಿದಾಕೆ. ಸರಿ ಇದ್ದವರು ನಾಳಿಗಿದ್ದರೆ ಕೂಡ ನಮ್ಮ ತಲೆಯಲ್ಲಿ ಇದ್ದರೆ ಅದು ಆಗಿನ ಆಗ್ತದಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ನಾನು ಅಂಥವ್ರನ್ನ ಆಗಿದ್ರು ಏನು ಪರವಾಗಿಲ್ಲ ಅಂತ ಆಗ್ತದೆ. ಆದರೆ ನನ್ನ ಮಗುವಿನ ಭವಿಷ್ಯ ನೋಡುವಾಗ ಸ್ವಲ್ಪ ಬೇಸರ ಆಯಿತು. ಎಂತಾದರೂ ಮಾಡಿ ಅವಳನ್ನೊಂದು ವಿದ್ಯಾಭ್ಯಾಸ ತರಬೇಕು, ಎಂಥ ಕಷ್ಟ ಇದ್ದರೂ ಯಾರಲ್ಲಿ ಹೇಳುವುದು ಬೇಡ, ನನ್ನ ಕಷ್ಟ ನನಗೆ ಅಂತ ಹೇಳಿಕೊಂಡು ಅವನು ಎತ್ತಿಕೊಂಡು 1ನೇಯಿಂದ ಅಂಗನವಾಡಿಯಿಂದ 10ನೇ ತರಗತಿ ತನಕ ಎತ್ತುಕೊಂಡು ಹೋಗಿದ್ದೇನೆ. ಎಂಥ ಕಷ್ಟ ಬಂದರೂ ನಾನು ಯಾರಲ್ಲಿ ಹೇಳಿಲ್ಲ. ನನ್ನ ಫ್ಯಾಮಿಲಿ, ಗಂಡನ ಫ್ಯಾಮಿಲಿ ಮಾತ್ರ ಇದ್ದದ್ದು. 10ನೇ ತರಗತಿಯಿಂದ ಎಲ್ಲರ ಸಮಾಜ ಬಂದು ನನ್ನ ಮಗುವಿಗೆ ಹೆಲ್ಪ್ ಮಾಡಿದ್ದು, ತುಂಬ ಹೆಲ್ಪ್ ಆಯಿತು. ಹಾಗಾದರೆ ಅವಳ M.Com ತನಕ ಕರ್ಕೊಂಡು ಹೋಗಿದ್ದೆ ಶಾಲೆಗೆ. ವಿಂಕರ್ PL ಸಂಸ್ಥೆಯ ವಿದ್ಯಾರ್ಥಿ ವೇತನದ ಸಹಕಾರದೊಂದಿಗೆ ವಾಮದ ಪದವು ಸರ್ಕಾರಿ ಕಾಲೇಜಿನಲ್ಲಿ M.Com ಪದವಿಯನ್ನು 79% ಅಂಕಗಳೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಬಂಟ್ವಾಳ ತಾಲೂಕು ಕುಲಾಲ ಸಂಘ, ಕೃತಿ ವಿದ್ಯಾರ್ಥಿ ವೇತನ, ಪಂಚಮುಖ ಕಂಬೈನ್ಸ್ BC ರೋಡ್ ಹೀಗೆ ಹಲವಾರು ಸ್ಥಳೀಯ ಸಂಘಟನೆಗಳ ನೆರವಿನಿಂದ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿರುವ ಈಕೆ ವರ್ಷದಿಂದ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ. ಭಾಗ್ಯಶ್ರೀ ಅವರ ಅಕ್ಕ ವಿದ್ಯಾಶ್ರೀ ಕೂಡ ಉನ್ನತ ವಿದ್ಯಾರ್ಹತೆ ಹೊಂದಿದ್ದಾರೆ. ಪಿಯುಸಿ ಪದವಿ ಹಾಗೂ ವಿಶೇಷ ಚೇತನರಿಗೆ ನಯೆ ಬೇಡ. ನಮ್ಮ ವಿದ್ಯಾರ್ಹತೆ ಮತ್ತು ಸಾಮರ್ಥ್ಯಕ್ಕೆ ತಕ್ಕ ಉದ್ಯೋಗ ಸಿಕ್ಕಿದ್ರೆ ಸಾಕು. ನಾವು ಯಾರಿಗೂ ಹೊರೆಯಾಗದೆ ಸ್ವಾಭಿಮಾನದಿಂದ ಬದುಕಲು ಬಯಸುತ್ತೇವೆ ಎನ್ನುತ್ತಾರೆ ಭಾಗ್ಯಶ್ರೀ. ನಾನು ಮಾಸ್ಟರ್ ಮಾಡಲಿಕ್ಕೆ ಮೇನ್ ರೀಸನ್ ಎಂತ ಅಂದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ವ ಶಿಕ್ಷಣ ಇಲಾಖೆ ಮತ್ತೆ ಹಿರಿಯ ನಾಗರಿಕ ಇಲಾಖೆ ಅಂತ ಒಂದು ಇದೆ. ಅದರಲ್ಲಿ ಎಜುಕೇಟ್ ಅಂದ್ರೆ ಅದು ನಮಗೆ ಅಂತಾನೆ ಇರೋ ಜಾಬ್ ಅಲ್ಲಿ ಆಪರ್ಚುನಿಟಿ ಇರುವುದು. ಆದ್ರೆ ನನ್ನ ಪ್ರಕಾರ ಅಲ್ಲಿ ಎಜುಕೇಶನ್ ಬ್ಯಾರಿಯರ್ಸ್ ಇರೋ ಕಾರಣದಿಂದ ನಾರ್ಮಲ್ ಆಗಿರೋರಿಗೆ ಕೂಡ ಜಾಬ್ ಸಿಗ್ತಾ ಇದೆ. ಸೊ ನಂದೇನಂದ್ರೆ ನಂಗೆ ಅಲ್ಲಿ ಜಾಬ್ ಮಾಡ್ಬೇಕು ಅಂದ್ರೆ ನಂತರ ತುಂಬಾ ಜನ ಸಫರ್ ಆಗೋರು ಇದ್ದಾರೆ, ನನಗಿಂತ ತುಂಬಾ ಲೋ ಅಲ್ಲಿ ಇರುವವರು ಕೂಡ ಇದ್ದಾರೆ. ಅವರಿಗೋಸ್ಕರ ಅದು ಹೆಲ್ಪ್ ಮಾಡಕ್ಕಾದ್ರೂ ನಂಗೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಜಾಬ್ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ನಂದೊಂದು ಅಭಿಪ್ರಾಯ. ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲೂ ಉತ್ತೀರ್ಣರಾಗಿದ್ದಾರೆ. ಆದರೆ ಅವರಿಗೆ ಸ್ಥಿರ ಉದ್ಯೋಗ ದೊರೆತಿಲ್ಲ. ಒಂದೇ ಮನೆಯ 2 ಪ್ರತಿಭಾವಂತ ಯುವತಿಯರು ಇಂದು ತಮ್ಮ ಅರ್ಪಣೆಗೆ ತಕ್ಕ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ.